ನರಿಂಗಾನ ಗ್ರಾಮ ಪಂಚಾಯತ್ ವತಿಯಿಂದ ಸ್ವಚ್ಛತಾ ಅಭಿಯಾನ ಕಾರ್ಯಕ್ರಮ ನಾವು ಮೊನ್ನೆ ನರಿಂಗಾನ ಗ್ರಾಮ ಪಂಚಾಯತಿನಲ್ಲಿ ನಮ್ಮ ಗ್ರಾಮವನ್ನು ಸ್ವಚ್ಛ ಗ್ರಾಮವಾಗಿ ಮಾಡಬೇಕೆಂದು ನಾವು ಪಣತೊಟ್ಟಿದ್ದೇವೆ. ಈಗ ನಿನ್ನೆ ನಮ್ಮ ನರಿಂಗಾನ ಗ್ರಾಮ ಪಂಚಾಯತಿನ 3ನೇ ವಾರ್ಡಿನಲ್ಲಿ ಅದಕ್ಕೆ ನಾವು ಚಾಲನೆಯನ್ನು ನೀಡಿದ್ದೇವೆ. ಈಗ ನಮ್ಮ ನರಿಂಗಾನ ಗ್ರಾಮದ ಎಲ್ಲ ವಾರ್ಡ್ಗಳಲ್ಲಿ ಶುಕ್ರವಾರ ಈ ಕಾರ್ಯಕ್ರಮವನ್ನು ನಾವೆಲ್ಲ ವಾರ್ಡ್ಗಳಲ್ಲಿ ಇಟ್ಟಿದ್ದೇವೆ. ಇವತ್ತು ನಾವು ನಮ್ಮ ನರಿಂಗಾನ ಗ್ರಾಮದ 1ನೇ ವಾರ್ಡಿನಲ್ಲಿ ಇವತ್ತು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮ ಬಹಳ ಉತ್ತಮವಾದಂತಹ ಒಂದು ಕಾರ್ಯಕ್ರಮವಾಗಿರುತ್ತದೆ. ಏನೆಂದು ಹೇಳಿದರೆ, ಇವತ್ತು ನಮ್ಮ ಪುಟಾಣಿ ಮಕ್ಕಳಿದ್ದಾರೆ, ಇಲ್ಲಿ ನಮ್ಮ ವಿದ್ಯಾರ್ಥಿಗಳಿದ್ದಾರೆ. ನಾವು ಮೊದಲಾಗಿ ನಮ್ಮ ಮನೆಗಳನ್ನು ಸ್ವಚ್ಛವಾಗಿಡಬೇಕು. ಸ್ವಚ್ಛವಾಗಿದ್ದರೆ ನಮ್ಮ ತಾಯಿ ತಂದೆಯಂದರು ನಾವೆಲ್ಲರೂ ಆರೋಗ್ಯವಾಗಿರಬಹುದು. ಆದ್ದರಿಂದ ನಾನು ಪುಟಾಣಿ ಮಕ್ಕಳಲ್ಲಿ ಮೊದಲಾಗಿ ಹೇಳ್ತೇನೆ, ನಾವು ಯಾವಾಗಲೂ ಸ್ವಚ್ಛವಾಗಿದ್ದರೆ ಆರೋಗ್ಯವಂತರಾಗಿರಬಹುದು ಎಂದು ಹೇಳ್ತಾ ನಾನು ಹೆಚ್ಚೇನು ಮಾತನಾಡುವುದಿಲ್ಲ. ಬಂದಂಥ ಎಲ್ಲ ನಮ್ಮ ಅತಿಥಿಗಳಿಗೆ ಸ್ವಾಗತವನ್ನು ಮಾಡಲಿಕ್ಕೆ ಬೇಕಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ನರಿಂಗಾನ ಗ್ರಾಮ ಪಂಚಾಯತಿನ ಉಪಾಧ್ಯಕ್ಷರಾದಂತಹ ನವಾಜ್ ಕಲ್ರೋಡಿ ಅವರಿದ್ದಾರೆ. ಅವರು ಈ ಕಾರ್ಯಕ್ರಮದ ಅಧ್ಯಕ್ಷವನ್ನು ವಹಿಸಲಿದ್ದಾರೆ. ಅವರಿಗೆ ನರಿಂಗಾನ ಗ್ರಾಮ ಪಂಚಾಯತ್ ವತಿಯಿಂದ ತುಂಬ ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಈ ಸ್ವಚ್ಛತಾ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ಬಂದಂತಹ ಜಿಲ್ಲಾ ಸ್ವಚ್ಛತಾ ರಾಯಭಾರಿಯಾದಂತಹ ಸೀನಶೆಟ್ಟಿ ಅವರಿದ್ದಾರೆ. ಅವರಿಗೆ ಸಹ ನರಿಂಗಾನ ಗ್ರಾಮ ಪಂಚಾಯತ್ ವತಿಯಿಂದ ತುಂಬ ಹೃದಯದ ಸ್ವಾಗತ ಕೋರ್ತಾ ಇದ್ದೇನೆ. ಅದೇ ರೀತಿ ಅವರೊಟ್ಟಿಗೆ ಶಿಕ್ಷಣ ಟ್ರಸ್ಟಿನ ಇದರ ನಿರ್ದೇಶಕರಾದಂತಹ ಕೃಷ್ಣಮೂಲ್ಯ ಅವರಿದ್ದಾರೆ. ಅವರಿಗೆ ಸಹ ನರಿಂಗಾನ ಗ್ರಾಮ ಪಂಚಾಯತ್ ವತಿಯಿಂದ ತುಂಬ ಹೃದಯದ ಸ್ವಾಗತ ಕೋರ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಕಲ್ಲರಗೋಡಿ ಹೈಸ್ಕೂಲ್ನ ಮುಖ್ಯೋಪಾಧ್ಯಾಯರಾದಂತಹ ಸೀಮಾ ಮೇರಿ ಡಿಸೋಜಾ ಅವರಿದ್ದಾರೆ. ಅವರಿಗೆ ಸಹ ತುಂಬ ಹೃದಯದ ನರಿಂಗಾನ ಗ್ರಾಮ ಪಂಚಾಯತ್ ವತಿಯಿಂದ ಸ್ವಾಗತ ಕೋರ್ತಾ ಇದ್ದೇನೆ. ಅದೇ ರೀತಿ ಪ್ರೈಮರಿಯ ಮೇರಾಯಂ ಅವರು ಮುಖ್ಯೋಪಾಧ್ಯಾಯರಿದ್ದಾರೆ. ಅವರಿಗೆ ಸಹ ನರಿಂಗಾನ ಗ್ರಾಮ ಪಂಚಾಯತಿಯಿಂದ ತುಂಬ ಸ್ವಾಗತ ಕೋರ್ತಾ ಇದ್ದೇನೆ. ಅದೇ ರೀತಿ ನಮ್ಮ ನರಿಂಗಾನ ಗ್ರಾಮ ಪಂಚಾಯತಿನ ಸಿಬ್ಬಂದಿಯವರಿದ್ದಾರೆ. ಅವರಿಗೆ ಸಹ ತುಂಬ ಸ್ವಾಗತ ಕೋರ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಮಾಧ್ಯಮ ಮಿತ್ರವರು ಇದ್ದಾರೆ. ಅವರಿಗೆ ಸಹ ನರಿಂಗಾನ ಗ್ರಾಮ ಪಂಚಾಯತ್ ವತಿಯಿಂದ ತುಂಬ ಸ್ವಾಗತ ಕೋರ್ತಾ ಇದ್ದೇನೆ. ಅದೇ ನಮ್ಮ ನರಿಂಗಾನ ಗ್ರಾಮದ ಗ್ರಾಮಸ್ಥರು, ಅದೇ ರೀತಿ ನಮ್ಮ ಶಿಕ್ಷಕ ಬಂಧುವರು ಅವರಿದ್ದಾರೆ. ಅವರಿಗೆ ಸಹ ತುಂಬ ಸ್ವಾಗತ ಕೋರ್ತಾ ಇದ್ದೇನೆ. ಅದೇ ರೀತಿ ನಮ್ಮ ವಿದ್ಯಾರ್ಥಿಗಳಿದ್ದಾರೆ. ಅವರಿಗೆ ಸಹ ನರಿಂಗಾನ ಗ್ರಾಮ ಪಂಚಾಯತ್ ವತಿಯಿಂದ ಸ್ವಾಗತ ಕೋರುತ್ತಾ ನಮ್ಮ ಕಾರ್ಯಕ್ರಮವನ್ನು ಅಧ್ಯಕ್ಷರು ನಡೆಸಿಕೊಡಬೇಕಾಗಿ ಕೋರಿಕೊಳ್ತಾ ಇದ್ದೇನೆ. ಪಂಚಾಯತಿನ ವತಿಯಿಂದ ಒಂದು ಸಂಕಲ್ಪನ ಮಾಡಿದ್ದೇವೆ. 90 ದಿನದ ಒಂದು ಕಾರ್ಯಕ್ರಮ ಅಭಿಯಾನ. 90 ದಿನದಲ್ಲಿ ನರಿಂಗಾನ ಗ್ರಾಮವನ್ನು ಪ್ಲಾಸ್ಟಿಕ್ ಮುಕ್ತ ಗ್ರಾಮ, ಸ್ವಚ್ಛ ಗ್ರಾಮ ಹಾಗೂ ನಿರ್ಮಲವಾದಂತಹ ಗ್ರಾಮ ಮಾಡುತ್ತೇವೆ ಎಂಬ ಪಣವನ್ನು ತೊಟ್ಟು ನಾವು ಮಹತ್ತರವಾದ ಹೆಜ್ಜೆಯನ್ನು ನರಿಂಗಾನ ಗ್ರಾಮ ಪಂಚಾಯತ್ ಇಟ್ಟಿದೆ. ಇದಕ್ಕೆ ನಾವು ಸಾಂಕೇತಿಕವಾಗಿ ಇವತ್ತು ಈ ಕಲ್ಲರಕೋಡಿ ಶಾಲೆಯ ಈ ವಿದ್ಯಾರ್ಥಿಗಳ ಸಮ್ಮುಖದಲ್ಲಿ ನಾವು ಒಂದು ಚಾಲನೆಯನ್ನು ನೀಡಲಿಕ್ಕಿದ್ದೇವೆ. ಯಾಕಂದರೆ ವಿದ್ಯಾರ್ಥಿಗಳ ಒಂದು ನಿರ್ಮಲವಾದ ಮನಸ್ಸು, ಈ ಮನಸ್ಸಿನ ಸಮ್ಮುಖದಲ್ಲಿ ನಾವು ಈ ಅಭಿಯಾನಕ್ಕೆ ಚಾಲನೆ ನೀಡಿದರೆ ಖಂಡಿತವಾಗಿ ನಮ್ಮ ಗ್ರಾಮವು ನಿರ್ಮಲ ಗ್ರಾಮ ಆಗ್ತದೆ ಎಂಬ ಒಂದು ಉದ್ದೇಶದಿಂದ ನಾವು ಇವತ್ತು ಚಾಲನೆಯನ್ನು ಇಲ್ಲಿಟ್ಟಿದ್ದೇವೆ. ಸಾಂಕೇತಿಕವಾಗಿ ಇಲ್ಲಿ ನಾವು ಉದ್ಘಾಟನೆಯನ್ನು ನೀಡಲಿದ್ದೇವೆ. ಇದರ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಜನಶಿಕ್ಷಣ ಟ್ರಸ್ಟಿನ ನಿರ್ದೇಶಕರಾದಂಥ ಸೀನಶೆಟ್ಟಿರವರು, ಅದೇ ರೀತಿ ಕೃಷ್ಣಮೂಲ್ಯರವರು, ಅದೇ ರೀತಿ ಈ ಶಾಲೆಯ ಮುಖ್ಯೋಪಾಧ್ಯಾಯಂಥ ಸೀಮಾ ಮರಿಯಾ ಡಿಸೋಜರವರು, ಮೀರಾ ಎಂರವರು, ಅದೇ ರೀತಿ ಈ ಊರಿನ ಗಣ್ಯ ವ್ಯಕ್ತಿಗಳು, ಪ್ರೀತಿಯ ವಿದ್ಯಾರ್ಥಿಗಳು ಹಾಗೂ ನಮ್ಮ ಅಧ್ಯಾಪಕ ವೃಂದದವರು, ಆಶಾ ಕಾರ್ಯಕರ್ತೆಯರು ಹಾಗೂ ಪಂಚಾಯತ್ ಸಿಬ್ಬಂದಿಗಳೆಲ್ಲರಿಗೂ ವಂದನೆಗಳನ್ನು ಸಲ್ಲಿಸ್ತಾ ಈ ಒಂದು ಅಭಿಯಾನ ನಾವು ಮೊನ್ನೆ ನಮ್ಮ ಸ್ವಚ್ಛತಾ ರಾಯಭಾರಿ ಕೃಷ್ಣಮೂಲ್ಯ ಹಾಗೂ ಸೀನಶೆಟ್ಟಿರವರು ಪಂಚಾಯತಿಗೆ ಆಗಮಿಸಿ ನಾವೊಂದು ಸಂಕಲ್ಪವನ್ನು ಮಾಡಿದ್ದೇವೆ. ಪ್ರತಿ ವಾರದ ಪ್ರತಿ ಶುಕ್ರವಾರ ಅಂದರೆ 9 ಗಂಟೆಯಿಂದ 11 ಗಂಟೆ 2 ಗಂಟೆ ನರಿಂಗಾನ ಗ್ರಾಮದ ಪ್ರತಿಯೊಬ್ಬ ಪ್ರಜೆಯು ಇದು ನಮ್ಮ ಕರ್ತವ್ಯ ಎಂಬ ನಿಟ್ಟಿನಲ್ಲಿ ನಾವು ನಮ್ಮ ಗ್ರಾಮವನ್ನು, ನಮ್ಮ ಊರನ್ನು, ನಮ್ಮ ಮನೆಯನ್ನು ನಾವು ಸ್ವಚ್ಛತೆಯಲ್ಲಿ ಇಡಬೇಕು. ಯಾಕಂದರೆ ಈಗ ಮಾರಕ ರೋಗ ಎಲ್ಲರಿಗೂ ಗೊತ್ತಿರಬಹುದು, ಕ್ಯಾನ್ಸರ್ ರೋಗ ಹೆಚ್ಚಿನ ಸಂಖ್ಯೆಯಲ್ಲಿ ತಲೆ ಎತ್ತಾ ಇದೆ. ಈ ರೋಗಕ್ಕೆ ಪ್ರತಿಯೊಬ್ಬರು ಆ ರೋಗವನ್ನು ಪಡೆದಂಥ ರೋಗಿ ಮಾತ್ರವಲ್ಲ, ಅವರ ಮನೆಯವರು ಕೂಡ ಅದನ್ನು ನೋಡಿ ನರಳಾಡುವಂತಹ ಪರಿಸ್ಥಿತಿ ನಮ್ಮ ಕಣ್ಣು ಮುಂದೆ ಬರ್ತಾ ಇದೆ. ಇದಕ್ಕೆಲ್ಲ ಮುಖ್ಯ ಕಾರಣ ಪ್ಲಾಸ್ಟಿಕ್ ಅಂತ ಎಲ್ಲರಿಗೂ ಗೊತ್ತಿರೋ ವಿಚಾರ. ನಾವು ಪ್ರೀತಿಯ ವಿದ್ಯಾರ್ಥಿಗಳೇ, ನೀವು ನಿಮ್ಮ ಮನೆಯಲ್ಲಿ ಪ್ಲಾಸ್ಟಿಕ್ಕನ್ನು ಬಿಸಾಡದಾಗಂತ ನೀವು ನೋಡಿಕೊಳ್ಬೇಕು. ಅದನ್ನು ನಮ್ಮ ಪಂಚಾಯತ್ ವತಿಯಿಂದ ಪಂಚಾಯತ್ ಸ್ವಚ್ಛತೆಗೆ ಬಳಸುವಂಥ ಗಾಡಿ ಬರ್ತದೆ ಪ್ರತಿಯೊಬ್ಬರ ಮನೆಗೂ. ಅದಕ್ಕೆ
ಹಸಿ ಕಸ ಮತ್ತು ಒಣ ಕಸ ವಿಂಗಡಣೆ ಮಾಡಿ ನೀವು ಪಂಚಾಯತ್ ಗಾಡಿಗೆ ನೀವು ಕೊಡಬೇಕು. ಅದೇ ರೀತಿ ಮನೆಯಂಗಳದಲ್ಲಿ ಪ್ಲಾಸ್ಟಿಕ್ಕನ್ನು ಬಿಸಾಡದ ಹಾಗೆ ನೀವು ನೋಡಬೇಕು. ನಿಮ್ಮ ಮನೆಯವರಿಗೆ ಇದರ ಬಗ್ಗೆ ಒಂದು ಜಾಗೃತಿಯನ್ನು ನೀವು ಮೂಡಿಸಬೇಕು. ನಿಮ್ಮಿಂದಲೇ ನರಿಂಗಾಣ ಗ್ರಾಮ ಈ ಸ್ವಚ್ಛತಾ ಗ್ರಾಮ ಆಗಬೇಕು. ಆದ್ದರಿಂದ ಎಲ್ಲಿಯಾದರೂ ಪ್ಲಾಸ್ಟಿಕ್ಕನ್ನು ಸುಡುವುದು, ಮನೆಯಲ್ಲಿ ಸುಡುವುದಕ್ಕೂ ನೀವು ಬಿಡಬಾರದು. ಯಾಕಂದರೆ ನೀವು ಇವತ್ತು ಈ ಸ್ವಚ್ಛತೆಯ ಸಂಕಲ್ಪವನ್ನು ಇಲ್ಲಿ ಮಾಡಬೇಕಾಗತ್ತೆ. ನೀವು ಮಾಡಿದರೆ ಖಂಡಿತ, ಯಾಕಂದರೆ ವಿದ್ಯಾರ್ಥಿಗಳು, ಚಿಕ್ಕ ಮಕ್ಕಳು ದೊಡ್ಡವರಿಗೆ ಬುದ್ಧಿಮಾತು ಹೇಳಿದರೆ ಖಂಡಿತ ಅವರು ಅದನ್ನು ತೆಗೆಯುತ್ತಾರೆ. ಯಾಕಂದರೆ ಅಷ್ಟು ಮಕ್ಕಳ ಮನಸ್ಸು ಕೂಡ ನಮಗಿಲ್ಲಲ್ಲ ಅಂತ ಎಂಬ ಭಾವನೆ ದೊಡ್ಡವರಲ್ಲಿ ಬರುತ್ತದೆ. ಆದ್ದರಿಂದ ಸುಮಾರು ನಮ್ಮ ಸೀನಶೆಟ್ಟಿ ಹಾಗೂ ಕೃಷ್ಣಮೂಲ್ಯರವರು ಸುಮಾರು ವರ್ಷದಿಂದ ಈಚೆ ಈ ಒಂದು ಅಭಿಯಾನ ಹಾಗೂ ಈ ಪ್ಲಾಸ್ಟಿಕ್ ಮುಕ್ತ ಗ್ರಾಮ ಮಾಡಬೇಕೆಂಬ ಹೋರಾಟವನ್ನೇ ಮಾಡ್ತಾ ಇದ್ದಾರೆ. ಆದ್ದರಿಂದ ಅವರಿಗೆ ನಾವು ಕೈ ಜೋಡಿಸಬೇಕಾದಂಥ ಕರ್ತವ್ಯ ನಮ್ಮ ಮುಂದೆ ಇದೆ. ಯಾಕಂದರೆ ವಿದ್ಯಾರ್ಥಿಗಳಾದ ನಿಮ್ಮ ಮೇಲೆ ಮಹತ್ತರವಾದ ಜವಾಬ್ದಾರಿ ಇದೆ. ಆದ್ದರಿಂದ ಈ ಒಂದು ಕಾರ್ಯಕ್ರಮಕ್ಕೆ ಖಂಡಿತವಾಗಿಯೂ ನಾವು 90 ದಿನದಲ್ಲಿ ನಮ್ಮ ನರಿಂಗಾಣ ಗ್ರಾಮವನ್ನು ಪ್ಲಾಸ್ಟಿಕ್ ಮುಕ್ತ ಗ್ರಾಮ, ಸ್ವಚ್ಛ ಗ್ರಾಮ ಮಾಡೇ ಮಾಡುತ್ತೇವೆ ಎಂಬ ಸಂಕಲ್ಪವನ್ನು ನಾವು ಮಾಡಿದ್ದೇವೆ. ನಿಮ್ಮೆಲ್ಲರ ವಿಶ್ವಾಸದಿಂದ ನಾವು ಈ ಸಂಕಲ್ಪ ಮಾಡಿದ್ದೇವೆ. ವಾರದ ಪ್ರತಿ ಶುಕ್ರವಾರ ಕೂಡ ನಾವು 9 ಗಂಟೆಯಿಂದ 11 ಗಂಟೆಯವರೆಗೆ ಅದು ಕಾರ್ಯಕ್ರಮ ಇರುವುದಿಲ್ಲ. ಇವತ್ತು ಮಾತ್ರ ಒಂದು ಸಾಂಕೇತಿಕವಾಗಿ ನಾವು ಮಾಡಿದ್ದೇವೆ. ನೇರವಾಗಿ ಬರುವುದು, ಪ್ಲಾಸ್ಟಿಕ್ ಎಲ್ಲಿದೆ ಅಲ್ಲಿ ಅದನ್ನೆಲ್ಲ ವಿಲೇವಾರಿ ಮಾಡುವುದು, ಅದೇ ರೀತಿ ಮನೆ ಮನೆಗೆ ಹೋಗಿ ಜಾಗೃತಿಯನ್ನು ಮೂಡಿಸುವುದು. ಈ ಕೆಲಸವು ನಿರಂತರವಾಗಿ ಪ್ರತಿ ಶುಕ್ರವಾರ 9 ಗಂಟೆಯಿಂದ 11 ಗಂಟೆವರೆಗೆ ಆಗಲಿಕ್ಕಿದೆ. ನಿಮ್ಮ ಮನೆಯವರನ್ನು ಕೂಡ ಈ ಒಂದು ಸ್ವಚ್ಛತೆಗೆ ಪಾಲ್ಗೊಳ್ಳಲು ನೀವು ಹೇಳ್ಬೇಕು. ಶುಕ್ರವಾರ 2 ಗಂಟೆ ನಮ್ಮ ಊರಿಗೆ ಬೇಕಾಗಿ, ನಮ್ಮ ಗ್ರಾಮಕ್ಕೆ ಬೇಕಾಗಿ, ನಮ್ಮ ಈ ದೇಶಕ್ಕೆ ಬೇಕಾಗಿ ನಾವು ವಾರದ 2 ಗಂಟೆಯನ್ನು ನಾವು ಮೀಸಲಿಡಬೇಕು. ಯಾಕಂದರೆ ಈ ಒಂದು ಪ್ಲಾಸ್ಟಿಕ್ ಸ್ವಚ್ಛತೆಯನ್ನು ಮಾಡೋದು, ಸ್ವಚ್ಛ ಗ್ರಾಮ ಮಾಡೋದು ಅದು ದೊಡ್ಡ ಪುಣ್ಯ ಕಾರ್ಯ. ಆದ್ದರಿಂದ ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸಲಿಕ್ಕೆ ನೀವು ಸೂಚಿಸಬೇಕಂತ ಮಾತನ್ನು ಹೇಳಿ ನನ್ನ ಮಾತನ್ನು ಮುಕ್ತಾಯಗೊಳಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಸ್ವಚ್ಛತೆ ಸಮೃದ್ಧಿ, ಸ್ವಾಭಿಮಾನಕ್ಕಾಗಿ ಸ್ವಚ್ಛತೆ. ಸ್ವಚ್ಛತೆ ಎಲ್ಲಿದೆಯೋ ಅಲ್ಲಿದೆ ಆರೋಗ್ಯ. ಸಂಪೂರ್ಣ ಸ್ವಚ್ಛತೆ ಇರುವಲ್ಲಿ ದೇವರು ನೆಲೆಸುತ್ತಾರೆ. ಅಂತರಂಗ ಬಹಿರಂಗ ಶುದ್ಧತೆ ನಮ್ಮನ್ನು ದೈವತ್ವಕ್ಕೆ ಕೊಂಡೊಯ್ಯುತ್ತದೆ. ಅಂತರಂಗ ಬಹಿರಂಗ ಶುದ್ಧತೆ ನಮ್ಮನ್ನು ದೈವತ್ವಕ್ಕೆ ಕೊಂಡೊಯ್ಯುತ್ತದೆ. ನರಿಗಣ ಪಂಚಾಯತ್ ಉಪಾಧ್ಯಕ್ಷರು, ಯುವ ನಾಯಕರು ನವಾಜ್ ಸರ್ ಅವರು ಮತ್ತು ರಹಿಮಾನ್ರು ಪಂಚಾಯತ್ ಮೆಂಬರ್ ಮತ್ತು ಎಲ್ಲ ನಮ್ಮ ಪಂಚಾಯತ್ ಅಧಿಕಾರಿ ವರ್ಗದವರು, ಶಾಲೆಯ ಮುಖ್ಯ ಗುರುಗಳು, ಪ್ರಾಥಮಿಕ ಪ್ರೌಢಶಾಲೆಯ ಮುಖ್ಯ ಗುರುಗಳು ಮತ್ತು ಶಿಕ್ಷಕ ವೃಂದ ಮತ್ತು ಪ್ರೀತಿಯ ವಿದ್ಯಾರ್ಥಿಗಳೇ, ಇವತ್ತು ನಾವು ಈ ಶಾಲೆಯಲ್ಲಿ ಸೇರಿದ್ದೇವೆ. 90 ದಿವಸದ ನಂತರ ಈ ಶಾಲೆ, ಈ ಊರು ನೋಡಲಿಕ್ಕೆ ದೇಶ ವಿದೇಶದವರು ಬರಲಿಕ್ಕಿದ್ದಾರೆ. ನಮ್ಮ ಜಿಲ್ಲೆ ಎಲ್ಲದರಲ್ಲಿ ಮುಂದೆ, ಆದರೆ ಸ್ವಚ್ಛತೆಯಲ್ಲಿ ಬಹಳ ಹಿಂದೆ. ನಾವು ಬಹಳ ಹಿಂದೆ ಇರುವ ನಾವು 90 ದಿವಸದ ನಂತರ ಇಡೀ ಜಿಲ್ಲೆಗೆ ನರಿಂಗಾಣ ಎಲ್ಲರಿಗಿಂತ ಮುಂದೆ. ಇವತ್ತು ಕೂಡ ನರಿಂಗಾಣ ಕಸಮುಕ್ತ ಗ್ರಾಮ ನಿರ್ಮಾಣ ಮಾಡುವ ಒಂದು ಸಂಕಲ್ಪದಲ್ಲಿ ಮೊದಲ ಹೆಜ್ಜೆ ಇಟ್ಟಿದೆ. ಇಂತಹ ಸಂಕಲ್ಪ ಬೇರೆ ಎಲ್ಲಿ ಮಾಡಲಿಲ್ಲ, ಇನ್ನು ಮುಂದೆ ಬೇರೆಯವರು ಮಾಡಬೇಕು. ಮುಂದೆ 90 ದಿವಸದಲ್ಲಿ ನರಿಂಗಾಣದ 5 ವಾರ್ಡ್ಗಳಲ್ಲಿ ಶುಕ್ರವಾರ ಶ್ರಮದಾನ, ನಿರಂತರ ಶ್ರಮದಾನ ನಡೆಯಲಿಕ್ಕಿದೆ. ಶುಕ್ರವಾರ ಶ್ರಮದಾನ, ನಿರಂತರ ಶ್ರಮದಾನ. ಶ್ರಮದಾನ ಮಾತ್ರ ಅಲ್ಲ, ಈ ಶ್ರಮದಾನ ಮಾಡುವಂತಹ ನಾವು ಇಲ್ಲಿದ್ದೆಲ್ಲರೂ ಶ್ರಮದಾನದಲ್ಲಿ ಸೇರುವವರೇ. ಇಲ್ಲಿ ಸೇರಿದ ನಾವೆಲ್ಲರೂ ಸ್ವಚ್ಛತಾ ಸ್ವಯಂ ಸೇವಕರು, ಸ್ವಚ್ಛತಾ ಸೇನಾನಿಗಳು, ಸ್ವಚ್ಛಾಗ್ರಹಿಗಳು, ಸ್ವಚ್ಛತಾ ರಾಯಭಾರಿಗಳು. ಇಲ್ಲಿದ್ದ ಪ್ರತಿಯೊಬ್ಬರು ಸ್ವಚ್ಛತಾ ರಾಯಭಾರಿಗಳು. ಇಲ್ಲಿಗೆ ಬಾರದಂತ ನಮ್ಮ ಮನೆಯ ತಂದೆ ತಾಯಿ ಮಕ್ಕಳು ಎಲ್ಲರೂ ಸ್ವಚ್ಛತಾ ರಾಯಭಾರಿಗಳು. ನಮ್ಮ ಗ್ರಾಮದಲ್ಲಿರುವ ಓಡಾಡುವ ಶಕ್ತಿ ಇರುವಂತಹ ಪ್ರತಿ ವ್ಯಕ್ತಿ ಕೂಡ ಮುಂದೆ 90 ದಿವಸಗಳಲ್ಲಿ ನಿತ್ಯ ಕಾರ್ಯ ಮಾಡಲಿಕ್ಕುಂಟು. ಹೇಗೆ ನಾವು ದಿನ ಹಲ್ಲುಜ್ಜುತ್ತೇವೆ, ಊಟ ಮಾಡುತ್ತೇವೆ, ಸ್ನಾನ ಮಾಡುತ್ತೇವೆ, ಬಟ್ಟೆ ಒಗೆಯುತ್ತೇವೆ, ಅದೇ ತರ ಪ್ರತಿನಿತ್ಯ ನಮ್ಮ ಮನೆಯಲ್ಲಿ ಸ್ವಚ್ಛತಾ ಕಾರ್ಯ ಮಾಡಲಿಕ್ಕುಂಟು. ಪ್ರತಿ ಮನೆಯಲ್ಲಿ ಸ್ವಚ್ಛತಾ ಕಾರ್ಯ. ಮನೆ ಅಂದರೆ ಮನೆ ಒಳ ಮತ್ತು ಹೊರ ಆವರಣ, ಮನೆಯ ಹೊರಗಿನ ಆವರಣ, ನಮ್ಮ ಮನೆ ಹತ್ತಿರದ ರಸ್ತೆಯನ್ನು ಸ್ವಚ್ಛ ಮಾಡಲಿಕ್ಕುಂಟು. ಇದು ನಿರಂತರ ಪ್ರತಿನಿತ್ಯ ಮಾಡಲಿಕ್ಕುಂಟು. ನಮ್ಮ ಶಾಲೆ ಒಳ ಆವರಣ, ಹೊರ ಆವರಣದಲ್ಲಿ ಕಸ ಇಲ್ಲ. ಇದು ಪ್ರತಿನಿತ್ಯ ಮಾಡೋ ಕೆಲಸ. ವಾರಕ್ಕೆ 1 ದಿವಸ ನಮ್ಮ ಮನೆಯಿಂದ ಸ್ವಲ್ಪ ದೂರ, ಶಾಲೆಯಿಂದ ಸ್ವಲ್ಪ ದೂರ ಚರಂಡಿ ತೋಡುಗಳಲ್ಲಿರುವ ಕಸ ತೆಗೀತಾ ಹೋಗುವುದು, ಮನೆಗಳಿಗೆ ಭೇಟಿ ಕೊಡುವುದು, ಮನೆಯಲ್ಲಿ ಹಸಿ ಕಸಕ್ಕೆ ಒಣ ಕಸಕ್ಕೆ ಒಂದು ತೊಟ್ಟಿ ಇಡುವುದು, ಹಸಿ ಕಸ ಬೇರೆ ಒಣ ಕಸ ಬೇರೆ ಮಾಡುವುದು, ಹಸಿ ಕಸವನ್ನು ಮನೆಯಲ್ಲೇ ಗೊಬ್ಬರ ಮಾಡುವುದು, ಒಣ ಕಸವನ್ನು ಬಕೆಟಲ್ಲಿ ಚೀಲಕ್ಕೆ ತುಂಬಿಸಿ ಗ್ರಾಮ ಪಂಚಾಯತಿ ಕೊಡುವುದು. ಪ್ಯಾಡ್ ಪ್ಯಾಂಪರ್ಸ್ ಅನ್ನು ಯಾವುದೇ ಕಾರಣಕ್ಕೂ ಅಲ್ಲಿ ಬಿಸಾಡದೆ ಸುಡದೆ ಆದಷ್ಟು ನಮ್ಮ ಮನೆಯಲ್ಲಿ ಅದನ್ನು ಗುಂಡಿಯಲ್ಲಿ ಹಾಕಿ ಇತ್ಯರ್ಥ ಮಾಡಬಹುದು. ಮನೆಯಲ್ಲಿ ಜಾಗ ಇಲ್ಲಾದರೆ ಪ್ಯಾಡ್ ಪ್ಯಾಂಪರ್ಸ್ ಅನ್ನು ಕೂಡ ಒಂದು ನ್ಯೂಸ್ ಪೇಪರಲ್ಲಿ, ಹಳೆ ಪೇಪರಲ್ಲಿ ಕಟ್ಬಿಟ್ಟು ಗ್ರಾಮ ಪಂಚಾಯತಿ ಒಪ್ಪಿಸುವುದು. ಇದು 1ನೇ ವಾರ್ಡ್. ಇದು ಯಾಕೆಂದ್ರೆ ಕ್ಯಾನ್ಸರ್ ಕಾರಕ
ಪರಿಸರ ಮತ್ತು ಜೀವ ಸಂಕುಲಕ್ಕೆ ಮಾರಕ ಆಗಿರುವಂತಹ ಪ್ಲಾಸ್ಟಿಕ್ ಮತ್ತಿತರ ಕಸಗಳನ್ನು ಎಲ್ಲೆಂದರಲ್ಲಿ ಬಿಸಾಡುವುದು ಮತ್ತು ಸುಡುವುದು ತಪ್ಪು, ಪಾಪ, ದೋಷ, ಶಾಪ. ತಪ್ಪು, ಪಾಪ, ದೋಷ, ಶಾಪ ಮಾತ್ರ ಅಲ್ಲ, ಅದು ಕಾನೂನು ಬಾಹಿರ ಶಿಕ್ಷಾರ್ಹ ಅಪರಾಧ. ಏನು ಮಾಡಬೇಕು ನಾವು? ಹಸಿ ಕಸ, ಒಣ ಕಸವನ್ನು ಪ್ಯಾಡ್, ಪ್ಯಾಂಪರ್ಸ್ ಬೇರೆ ವಿಂಗಡಿಸುವುದು, ಗ್ರಾಮ ಪಂಚಾಯತ್ ವಾಹನಕ್ಕೆ ನೀಡುವುದು, ಗ್ರಾಮ ಪಂಚಾಯತ್ನ ಸ್ವಚ್ಛ ಸಂಕೀರ್ಣ ಘಟಕ ಉಂಟು, ಅದರ ಮೂಲಕ ಇತ್ಯರ್ಥ ಮಾಡಲಿಕ್ಕೆ ಸಹಕರಿಸುವುದು. ಮಕ್ಕಳೇ, ಸ್ವಚ್ಛತೆಯ ಸಂದೇಶ ಶಿಕ್ಷಕರಿಂದ ಮಕ್ಕಳಿಗೆ, ಮಕ್ಕಳಿಂದ ಮನೆಗೆ, ಮನೆಯಿಂದ ಊರಿಗೆ ಹಬ್ಬಬೇಕು. ಈ ನಮ್ಮ ಗ್ರಾಮದಲ್ಲಿ ಈ ಕಾರ್ಯ ಉದ್ಘಾಟನೆ ಆದದ್ದು ಕಲ್ಲರಕೋಡಿ ಶಾಲೆಯಲ್ಲಿ. ನನಗೆ ಗೊತ್ತಿಲ್ಲ ಇದು ಹೈಸ್ಕೂಲ್ಗೆ ಆಗಿದೆ ಅಂತ. ಈಗ ಬಹಳ ಸಂತೋಷ. ಎತ್ತರದ ಜಾಗದಲ್ಲಿದೆ. ಸ್ವಚ್ಛತೆಯಲ್ಲಿ ಕೂಡ ಮೊದಲ ಸ್ಥಾನಕ್ಕೆ ಬರಬೇಕು. ನಿನ್ನೆ ರಹಮಾನ್ ಅವರು 3ನೇ ವಾರ್ಡಲ್ಲಿ ಚಾಲನೆ ಕೊಟ್ಟರು. ಅಲ್ಲಿ ಹೇಳಿ ಬಂದಿದ್ದೇನೆ, ನನಿಂಗಾಣದಲ್ಲಿ 5 ವಾರ್ಡ್ ಉಂಟು, ನಿಮ್ಮದೇ ಫಸ್ಟ್ ಬರಬೇಕು ಅಂತ ಅವರಿಗೆ ಕೂಡ ಹೇಳಿ ಬಂದಿದ್ದೇನೆ. ಇವತ್ತು ಹೇಳುತ್ತೇನೆ, ಆ ರಹಮಾನ್ ವಾರ್ಡ್ 3 ಉಂಟು, ಅದನ್ನು ಮೀರಿಸಿ ಫಸ್ಟ್ 1ನೇ ವಾರ್ಡ್ ಬರಬೇಕು. ಅದು ಬರಬೇಕು ಅಂದರೆ ಈ ಮಕ್ಕಳು, ನಿನ್ನೆ ನಮಗೆ ಕಾಲೇಜ್ ಮಕ್ಕಳು ಸಿಕ್ಕಿದ್ರು, PU ಮಕ್ಕಳು ಸಿಕ್ಕಿದ್ರು. ಇವತ್ತು ನಾವು ಪ್ರಾಥಮಿಕದ್ದು ಪ್ರೌಢಶಾಲೆ ಮಕ್ಕಳು ನೋಡುವ. ನನಗೆ ಇಲ್ಲಿ ಸ್ವಲ್ಪ ಹೆಚ್ಚು ಮಕ್ಕಳಿದ್ದೀರಿ. 2 ಶಾಲೆ, ಪ್ರಾಥಮಿಕ ಮತ್ತು ಪ್ರೌಢಶಾಲೆ. ಒಂದು ಸ್ಪರ್ಧೆ ಉಂಟು, ಸ್ವಚ್ಛತೆಗಾಗಿ ಸ್ಪರ್ಧೆ, ಆರೋಗ್ಯಕ್ಕಾಗಿ ಸ್ಪರ್ಧೆ, ಅಭಿವೃದ್ಧಿಗಾಗಿ ಸ್ಪರ್ಧೆ, ಎಲ್ಲರ ಒಳಿತಿಗಾಗಿ ಸ್ಪರ್ಧೆ, ಎಲ್ಲರನ್ನು ಗೆಲ್ಲಿಸುವ ಸ್ವಚ್ಛತಾ ಸ್ಪರ್ಧೆಯಲ್ಲಿ ನೀವೇ ಫಸ್ಟ್ ಬರಬೇಕು. ಯಾಕೆಂದರೆ ಈ ಕರ್ನಾಟಕ ಕೇರಳ ಗಡಿ ಪ್ರದೇಶದಲ್ಲಿ ಒಂದು ತುಳು ನಾಡು, ತುಳು ಗ್ರಾಮ ಕಟ್ಟುವುದು ಕಂಬಳದ ಶಿವವಾಗಿದೆ. ಇಲ್ಲೇ ಕಾಣ್ತದೆ. ಕಂಬಳ ನೋಡಲಿಕ್ಕೆ ತುಂಬ ಜನ ಬರ್ತಾರೆ. ಕಂಬಳಕ್ಕಿಂತ ಹೆಚ್ಚು ಈ ಶಾಲೆ ನೋಡಲಿಕ್ಕೆ, ಈ ಶಾಲೆ ಮಕ್ಕಳು ನೋಡಲಿಕ್ಕೆ, ಈ ಶಿಕ್ಷಕರ ಮಾತಾಡಲಿಕ್ಕೆ ಬರಬೇಕು. ಯಾಕೆ? ನೀವು ಹೇಗೆ ಕಸಮುಕ್ತ ಶಾಲೆ ಮಾಡಿದ್ದೀರಿ? ನೀವು ಹೇಗೆ ಈ ಶಾಲೆಗೆ ಬರುವ ಪ್ರತಿ ಮನೆಯ ಮಕ್ಕಳ ಮನೆ ಕಸಮುಕ್ತ ಆಯಿತು? ಅದನ್ನು ಕಲೀಲಿಕ್ಕೆ, ತಿಳಿಲಿಕ್ಕೆ ನಿಮ್ಮ ಊರಿಗೆ ಬರ್ತಾರೆ ಮಕ್ಕಳೇ. ಇದು ಬಹಳ ದೊಡ್ಡ ಕಾರ್ಯಕ್ರಮ. ನಾವು ಹಿಂದೆ ಬಂದು ಹೀಗೆ ಮಾತಾಡಿ ಹೋಗಿದ್ದೇವೆ. ನಮ್ಮ ಮಾತು ತುಂಬ ಫಲ ಕೊಡಲಿಲ್ಲ, ಸ್ವಲ್ಪ ಫಲ ಕೊಟ್ಟಿದೆ. ಇತ್ತೀಚೆಗೆ ಬಂದಿದ್ದು ಇಲ್ಲಿಗೆ ಶಾಲೆ ಹೊರಗಡೆ ಸ್ವಲ್ಪ ಕಸ ಜಾಸ್ತಿ ಇತ್ತು. ನಮ್ಮ ಕಣ್ಣೆದುರಲ್ಲಿ ಕೆಲವು ಮಕ್ಕಳು ಕಸ ಹಾಕ್ತಾ ಇದ್ರು. ಆದರೆ ಇವತ್ತು ಯಾರ ಮಕ್ಕಳು ಆ ಥರದ ಕಸ ಇಲ್ಲಿ ಕಾಣುವುದಿಲ್ಲ. ಹೆಚ್ಚು ಸ್ವಚ್ಛ ಇದೆ. ಒಂದು 10% ಇನ್ನು ಕೆಲಸ ಉಂಟು ನಮಗೆ. ಮನೆಯದ್ದು ಗೊತ್ತಿಲ್ಲ. ಇವತ್ತಿನಿಂದ ನಮ್ಮ ಮನೆ ಕೂಡ, ಇಲ್ಲಿ ಬಂದ ಮಕ್ಕಳ ಮನೆಗಳು ಅತಿ ಹೆಚ್ಚು ಸ್ವಚ್ಛ ಯಾರ ಮನೆ ಉಂಟು? ಬೆಸ್ಟ್ ಮನೆ, ಅದಕ್ಕೆ ಒಂದು ಬಹುಮಾನ. ಮೊದಲು 2, 3 ಸ್ಥಾನದ್ದು ಸ್ವಚ್ಛ ಮನೆ, ಹಸಿರು ಮನೆ, ಸೋಲಾರ್ ಮನೆ. ಸ್ವಚ್ಛ ಮನೆ, ಹಸಿರು ಮನೆ, ಸೋಲಾರ್ ಮನೆ. ನಮ್ಮ ಸ್ವಚ್ಛತೆ ಆದ ಕೂಡಲೇ ನಮ್ಮ ಎಲ್ಲರ ಮನೆಗಳಿಗೆ 2 ಸೋಲಾರ್ ದೀಪ ಹಾಕುವ ಒಂದು ಅಭಿಯಾನ ಶುರು ಆಗ್ತದೆ. ನೀವೊಂದು 10-12 ಸಾವಿರ ರೂಪಾಯಿ ನಿಮ್ಮ ಮನೆಯವರು ಖರ್ಚು ಮಾಡಿದರೆ, ಸ್ವಸಹಾಯ ಸಂಘದ ಸಾಲ ತೆಗೆದುಕೊಂಡರೆ ಒಂದು 12 ಸಾವಿರ ರೂಪಾಯಿಯಲ್ಲಿ 2 ಸೋಲಾರ್ ದೀಪ. ಸೂರ್ಯನ ಶಕ್ತಿಯಲ್ಲಿ ನಮ್ಮ ಮನೆಯಲ್ಲಿ ಬೆಳಕು ಬಂತು. ಸ್ವಚ್ಛ ಮನೆ ಆಯಿತು, ಸೋಲಾರ್ ಮನೆ ಆಯಿತು, ಹಸಿರು ಮನೆ. ಮನೆ ಸುತ್ತ ಗಿಡಗಳು ಹಾಕುವ ಕೆಲ ಕಾರ್ಯಕ್ರಮ ಒಂದೊಂದೇ ಮಾಡುತ್ತಾ ನರಿಂಗಾಣವನ್ನು ಜಗತ್ತಿನ ಮೊದಲ ಮಾದರಿ ಗ್ರಾಮ, ನಾವು ಸ್ಮಾರ್ಟ್ ವಿಲೇಜ್ ಅಂತ ಹೇಳ್ತೇವೆ. ಸ್ಮಾರ್ಟ್ ವಿಲೇಜ್ ಯಾವುದಂದ್ರೆ ಅದೇ ಸ್ವಚ್ಛ ವಿಲೇಜ್. ಸಂಪೂರ್ಣ ಸ್ವಚ್ಛತೆ ಇಲ್ಲದಿದ್ದರೆ ಎಲ್ಲವೂ ಇದ್ದು ಏನೂ ಪ್ರಯೋಜನ ಇಲ್ಲ ಮಕ್ಕಳೇ. ಅದಕ್ಕಾಗಿ ನಾನು ಹೆಚ್ಚು ಮಾತಾಡಲಿಕ್ಕೆ ಹೋಗುದಿಲ್ಲ. ಯಾಕಂದರೆ ಸಂಪೂರ್ಣ ಸ್ವಚ್ಛತೆಯ ಗುರಿ ಸಾಧನೆಗೆ ಬೇಕಿಲ್ಲ ಭಾಷಣ, ಕಾರ್ಯದಲ್ಲಿ ಮಾಡಿ ತೋರಿಸುವುದು ನಮ್ಮ ವ್ಯಕ್ತಿತ್ವಕ್ಕೆ ಭೂಷಣ. ಉಪಾಧ್ಯಕ್ಷ ಹೇಳಿದಾಗೆ ನನಗೆ ಹೆಚ್ಚು ವಿಶ್ವಾಸ ಮಕ್ಕಳಲ್ಲಿ. ನಾವೀಗ ಇಡೀ ಜಿಲ್ಲೆಯಲ್ಲಿ ಎಲ್ಲ ಅಧಿಕಾರ ವರ್ಗದವರಿಗೆ, ದೊಡ್ಡ ದೊಡ್ಡ ಲೀಡರ್ಗಳೆಲ್ಲ ಮಾತಾಡಿ ಆಗಿದೆ. ನಮಗೆ ತುಂಬ ಫಲ ಸಿಕ್ಕಿಲ್ಲ. ಆದರೆ ನರಿಗಾಣದ ಒಳ್ಳೆ ಪ್ರತಿಕ್ರಿಯೆ ಸಿಕ್ಕಿದೆ. ನನಗೆ ನಿಮ್ಮ ಮೇಲೆ ಹೆಚ್ಚು ವಿಶ್ವಾಸ ಮಕ್ಕಳದ್ದು. ಉಪಾಧ್ಯಕ್ಷ ಹೇಳಿದರು, ನಿಮ್ಮ ಮನಸ್ಸು ಸ್ವಚ್ಛ ಮನಸ್ಸು, ನಿರ್ಮಲ ಮನಸ್ಸು. ನೀವು ಮನಸ್ಸು ಮಾಡಿದರೆ ನಿಮ್ಮ ಮನೆಯ ತಂದೆ, ತಾಯಿ, ಅಣ್ಣ, ತಮ್ಮ ಎಲ್ಲರಿಗೂ ಸ್ವಚ್ಛತೆ ಜಾಗೃತಿ ಮಾಡಬಹುದು. ಯಾವುದೇ ಕಾರಣಕ್ಕೂ ನಿಮ್ಮ ಮನೆಯ ಒಳಗೆ ಮತ್ತು ಹೊರಗೆ ಎಲ್ಲಿಯೂ ಪ್ಲಾಸ್ಟಿಕ್ ಕಸ ಸುಡಲಿಕ್ಕೆ ಬಿಡಬೇಡಿ. ಪ್ಲಾಸ್ಟಿಕ್ ಕಸ ಸುಟ್ಟರೆ ಬಿಸಾಡಿದರೆ ಅಂಗವಿಕಲ ಮಕ್ಕಳು ಹುಟ್ಟುತ್ತಾರೆ. ಮನೆಯಲ್ಲಿ ಕ್ಯಾನ್ಸರ್ ರೋಗಿಗಳು ಬರುತ್ತಾರೆ. ಅದಕ್ಕಾಗಿ ಕಸಮುಕ್ತ ಗ್ರಾಮ ಅಂದರೆ ಅದು ಕ್ಯಾನ್ಸರ್ ಮುಕ್ತ ಗ್ರಾಮ, ಹೊಗೆ ಮುಕ್ತ ಗ್ರಾಮ. ಇದು ಬಹಳ ದೊಡ್ಡ ವಿಷಯ ಮಿತ್ರರೆ. ಯಾಕೆಂದರೆ ವಿಶ್ವ ಆರೋಗ್ಯ ಸಂಸ್ಥೆ ಹೇಳಿದೆ ಕಸ ಬಿಸಾಡುವುದರಿಂದ, ಸುಡುವುದರಿಂದ ಅಂಗವಿಕಲ ಮಕ್ಕಳು ಹೆಚ್ಚಾಗುತ್ತಾರೆ. ಕ್ಯಾನ್ಸರ್ ಹೇಳಿದೆ ಕಸ ಬಿಸಾಡುವವರಿಗೆ, ಸುಡುವವರಿಗೆ 500 ರೂಪಾಯಿಯಿಂದ 25,000 ರೂಪಾಯಿ ದಂಡ ವಿಧಿಸಿ ಅಂತ ಹೇಳಿದೆ. ಕರ್ನಾಟಕ ಸರ್ಕಾರ, ಕೇಂದ್ರ ಸರ್ಕಾರ ಪ್ಲಾಸ್ಟಿಕ್ ನಿಷೇಧ ಕಾಯ್ದೆಯನ್ನು ಜಾರಿಗೆ ತಂದರೆ ಕಾನೂನು ಇದೆ. ಸುಪ್ರೀಂ ಕೋರ್ಟ್ ಎಚ್ಚರ ಇದೆ. ವಿಶ್ವ ಆರೋಗ್ಯ ಸಂಸ್ಥೆ ಜಾಗೃತಿ ಹೇಳಿದೆ. ಆದರೂ ನಮ್ಮ ಜನರಿಗೆ ಇನ್ನೂ ಜಾಗೃತಿ ಬರಲಿಲ್ಲ, ಬುದ್ಧಿ ಬರಲಿಲ್ಲ. ಕಸ ಇನ್ನೂ ಬಿಸಾಡು, ಸುಡುವುದು ಕಾಣ್ತಾ ಇದ್ದೇವೆ. ಈ ಎಲ್ಲ ದೊಡ್ಡ ಸಮಸ್ಯೆಗೆ ನಾವೆಲ್ಲ ಒಟ್ಟು ಸೇರಿ ನರಿಗಾಣದಲ್ಲಿ 90 ದಿವಸದಲ್ಲಿ ಒಂದು ಪರಿಹಾರ ಮಾಡಲಿಕ್ಕೊಳ್ಳಿದ್ದೇವೆ. ಕಸದ ವಿರುದ್ಧ ಹೋರಾಟ, ಕಸದ ವಿರುದ್ಧ ಯುದ್ಧ ನರಿಂಗಾಣ ಸಾರಿದೆ ಮಕ್ಕಳೇ. ಈ ಕಸದ ವಿರುದ್ಧದ ಯುದ್ಧದಲ್ಲಿ ನಾವೆಲ್ಲ ಮಕ್ಕಳು, ಶಿಕ್ಷಕರು, ಪಂಚಾಯತ್ ಸದಸ್ಯರು, ಎಲ್ಲ ಊರಿನವರು ಕತ್ತಿ ಬೇಡ, ಕೈ 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 ಜೋಡಿಸುವುದು, ಕೈ ಜೋಡಿಸಿಕೊಂಡು ಕಸವನ್ನು ಹೆಕ್ಕುವುದು, ವಿಂಗಡಿಸುವುದು, ನಿರ್ವಹಿಸುವುದು ಮಕ್ಕಳೇ. ಈ ಕೆಲಸಕ್ಕೆ ನಿಮ್ಮಲ್ಲಿ ನಮಗೆ ಸ್ವಚ್ಛತಾ ರಾಯಭಾರಿಗಳು ಬೇಕು. ಪ್ರಾಥಮಿಕ ವಿಭಾಗಕ್ಕೆ ಒಂದು, ಹೈಸ್ಕೂಲ್ ವಿಭಾಗಕ್ಕೆ ಒಂದು ಸ್ವಚ್ಛತಾ ರಾಯಭಾರಿ ಆಗುವುದಕ್ಕೆ ಯಾರಿಗೆ ಮನಸ್ಸುಂಟು? ಸ್ವಚ್ಛತಾ ರಾಯಭಾರಿ ಆಗುವವರು
ನಮ್ಮ ಶಾಲೆಗಳಲ್ಲಿ ಮಕ್ಕಳಲ್ಲಿ ಸ್ವಚ್ಛತೆ ಬಗ್ಗೆ ಜಾಗೃತಿ ಕೊಡೋದು ಮತ್ತು ಚಿಕ್ಕ ಚಿಕ್ಕ ಕೆಲಸ ಮಾಡೋದು. ಚಿಕ್ಕ ಚಿಕ್ಕ ಕೆಲಸ ಮಾಡಲಿಕ್ಕೆ ಮತ್ತು ಮಕ್ಕಳಿಗೆ ಪ್ರೇರಣೆ ಕೊಡಲಿಕ್ಕೆ ಸ್ವಚ್ಛತಾ ರಾಯಭಾರಿ ಮಕ್ಕಳು ಯಾರು ರೆಡಿ ಇದ್ದೀರಿ ಬನ್ನಿ ಅಂತ ಇಲ್ಲಿಗೆ. 2 ಹುಡುಗರು 2 ಹುಡುಗಿಯರು, 4 ಮಂದಿ ಅಥವಾ 5 ಮಂದಿ ಸ್ವಚ್ಛತಾ ರಾಯಭಾರಿಗಳಾಗಬೇಕು. ಇದು ನಾವು ಸೂಚನೆ ಕೊಡುವುದಲ್ಲ, ನಾನು ಸ್ವಲ್ಪ ಮಾಹಿತಿ ಕೊಡ್ತೇನಲ್ಲ, ಇಂಥ ಮಾಹಿತಿ ಕೊಡುವ ಕೆಲಸ ನಿಮ್ಮೊಟ್ಟಿಗೆ ನಾವು ಬರ್ತೇವೆ. ನಿಮ್ಮ ಮತ್ತೆ ಕೊನೆಗೆ ನಿಮ್ಮನ್ನು ಒಂದು ಗುರುತು ಮಾಡುವ 4 ಅಥವಾ 5 ಮಂದಿ ಸ್ವಚ್ಛತಾ ರಾಯಭಾರಿಗಳು ಬೇಕು. 4 ಅಥವಾ 5ರಲ್ಲಿ 2 ಅಥವಾ 3 ಹುಡುಗಿಯರು ಬೇಕು. ಯಾರು ಬರ್ತೀರಿ ಬನ್ನಿ. ವಾ 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 ಬನ್ನಿ ಬನ್ನಿ. 2 ಆಯ್ತು, ಇನ್ನು 5ರಲ್ಲಿ ಮೊದಲ ಸ್ವಚ್ಛ ವಾರ್ಡ್ ಸ್ವಚ್ಛ ಶಾಲೆ, ಜಿಲ್ಲೆಯ ಮೊದಲ ಸ್ವಚ್ಛ ವಾರ್ಡ್, ಜಿಲ್ಲೆಯ ಮೊದಲ ಮಾದರಿ ಸ್ವಚ್ಛ ಶಾಲೆ ಇದೇ ಆಗ್ತದೆ. ಗೊತ್ತಿಲ್ಲ, ಸ್ವಚ್ಛ ಶಾಲೆ ಮಾತ್ರ ಅಲ್ಲ, ಮುಂದಿನ ದಿನಗಳಲ್ಲಿ ಸೋಲಾರ್ ಪವರ್ಡ್ ಸ್ಮಾರ್ಟ್ ಕ್ಲಾಸ್ ಸಿಸ್ಟಮ್ ಬುಕ್ ಬರ್ಬೋದು. ಈಗ ಉಂಟಲ್ಲ ನನಗೆ ಗೊತ್ತಿಲ್ಲ. ಒಂದು ವೇಳೆ ಈಗ ಸೋಲಾರ್ ಪವರ್ಡ್ ಸ್ಮಾರ್ಟ್ ಕ್ಲಾಸ್ ಇಲ್ಲದಿದ್ದರೆ ಈ ಶಾಲೆಗೆ ಸೋಲಾರ್ ಪವರ್ಡ್ ಸ್ಮಾರ್ಟ್ ಕ್ಲಾಸ್ ಬರುವ ಸಾಧ್ಯತೆ ಇರಬಹುದು. ಖಂಡಿತವಾಗಿ ಈ 10 ಮಕ್ಕಳು ಸ್ವಚ್ಛತಾ ರಾಯಭಾರಿಗಳ ಮುಂದೆ ನಿಂತು ಈ ಶಾಲೆಯ ಒಳ ಮತ್ತು ಹೊರ ಆವರಣವನ್ನು 100ಕ್ಕೆ 100 ಕಸಮುಕ್ತ ಮಾಡಿದರೆ, ಈ ಶಾಲೆಗೆ ಬರುವ ಮಕ್ಕಳ ಮನೆಗಳು ಸಂಪೂರ್ಣ 100ಕ್ಕೆ 100 ಕಸಮುಕ್ತ ಆದರೆ ಈ ಮನೆಗಳು ಮಾದರಿ ಮನೆಗಳಾಗ್ತದೆ, ಆರೋಗ್ಯವಂತರ ಮನೆಗಳಾಗ್ತವೆ, ರೋಗ ಮುಕ್ತ ಮನೆಗಳಾಗ್ತವೆ. ಇದೆಲ್ಲ ಆಗುವುದಕ್ಕೆ ನಮ್ಮ ಮುಖ್ಯವಾದ ಮಾರ್ಗದರ್ಶಿಗಳು ಯಾರಂದರೆ ಈ 2 ಶಾಲಾ ವಿಭಾಗದ HMಗಳು 2, ಜೊತೆಗೆ ಸಹ ಶಿಕ್ಷಕರು, ಅವರು ಮುಖ್ಯವಾದ ಪಾತ್ರಧಾರಿಗಳು. ನಾವು ನಿಮ್ಮೊಟ್ಟಿಗೆ ಇರ್ತೇವೆ. ಇದನ್ನೊಂದು ಬಿಡುವುದು, ಇದು ಬಹಳ ಮುಖ್ಯ ಪಾಠ. ಎಲ್ಲ ನನ್ನ ಕೋರಿಕೆ ಏನೆಂದರೆ ಪ್ರತಿನಿತ್ಯ ಸ್ವಚ್ಛತಾ ಪಾಠ ಮಕ್ಕಳಿಗೆ. ನಾವು ಕ್ಲಾಸ್ಗೆ ಎಂಟರ್ ಆದ ಕೂಡಲೇ ಒಂದು ಸ್ವಚ್ಛತಾ ಪಾಠ. ಸ್ವಚ್ಛತೆಯೇ ಸಮೃದ್ಧಿ, ಸ್ವಾಭಿಮಾನಕ್ಕಾಗಿ ಸ್ವಚ್ಛತೆ, ಸ್ವಚ್ಛತೆ ಎಲ್ಲಿದೆಯೋ ಅಲ್ಲಿದ ಆರೋಗ್ಯ, ಸಂಪೂರ್ಣ ಸ್ವಚ್ಛತೆ ಇರುವಲ್ಲಿ ದೇವರು ನೆಲೆಸುತ್ತಾರೆ. ವಿಷಕಾರಿ ಪ್ಲಾಸ್ಟಿಕ್ ಅಪಾಯಕಾರಿ, ಅಪಾಯಕಾರಿ ಪ್ಲಾಸ್ಟಿಕ್ ವಿಷಕಾರಿ. ಪ್ಲಾಸ್ಟಿಕ್ ಚೀಲ ಬಿಡೋಣ, ಬಟ್ಟೆ ಚೀಲ ಹಿಡಿಯೋಣ. ಪ್ಲಾಸ್ಟಿಕ್ ಪ್ರೀತಿ ಪ್ರಾಣಕ್ಕೆ ಭೀತಿ, ಪ್ಲಾಸ್ಟಿಕ್ ತೋರಣ ತಂದೀತು ಮರಣ, ಪ್ಲಾಸ್ಟಿಕ್ ಹೊಗೆ ಪ್ರಾಣಕ್ಕೆ ಧಗೆ. ಈ ಎಲ್ಲ ಸ್ವಚ್ಛತೆ ಆಗಬೇಕು ಅಂದರೆ ಮೊದಲು ಎಲ್ಲಿ ಸ್ವಚ್ಛತೆ ಆಗಬೇಕು ಮಕ್ಕಳೇ? ಅಲ್ಲಿ ಸ್ವಚ್ಛತೆ ಆದರೆ ಎಲ್ಲ ಕಡೆ ಸ್ವಚ್ಛತೆ ಆಗ್ತದೆ. ಎಲ್ಲಿ ಆಗಬೇಕು ಮೊದಲು ಸ್ವಚ್ಛತೆ? ಎಲ್ಲಿ ಮೊದಲು ಎಲ್ಲಿ ಸ್ವಚ್ಛತೆ ಆಗಬೇಕು ಹೇಳಿ, ಉತ್ತರ ಕೊಡಿ ಒಂದು. ಎಲ್ಲಿ? ಮನೆಯಲ್ಲಿ, ಶಾಲೆಯಲ್ಲಿ. ಅದಕ್ಕೂ ಮೊದಲು ಎಲ್ಲಿ ಸ್ವಚ್ಛ ಆಗಬೇಕು? ಅಲ್ಲಿ ಸ್ವಚ್ಛ ಆದರೆ ಎಲ್ಲ ಕಡೆ ಸ್ವಚ್ಛ ಆಗುತ್ತೆ. ಎಲ್ಲಿ ಅದು? ಇಲ್ಲಿ. ನಮ್ಮ ಮನಸ್ಸು ಸ್ವಚ್ಛ ಮನಸ್ಸು. ಜೋರಾಗಿ ಹೇಳಿ, ನಮ್ಮ ಮನಸ್ಸು. ಇಡೀ ವಾರ್ಡಿಗೆ 200-300 ಮನೆಗಳಿಗೆ ನಿಮ್ಮ ಸ್ವರ ಕೇಳಬೇಕು. ಜೋರಾಗಿ ಹೇಳಿ, ನಮ್ಮ ಮನಸ್ಸು. ಇನ್ನೂ ಜೋರಾಗಿ, ನಮ್ಮ ಮನಸ್ಸು, ನಮ್ಮ ಮನಸ್ಸು, ನಮ್ಮ ಮನಸ್ಸು. ನಮ್ಮ ಮನಸ್ಸು ಸ್ವಚ್ಛ ಆದ್ರೆ ನಮ್ಮ ಮನೆ ಸ್ವಚ್ಛ ಮನೆ. ನಮ್ಮ ಮನೆ, ನಮ್ಮ ಮನೆ, ನಮ್ಮ ಮನಸ್ಸು ಸ್ವಚ್ಛ ಆದ್ರೆ ನಮ್ಮ ಅಂಗಳ ಸ್ವಚ್ಛ ಅಂಗಳ. ನಮ್ಮ ಅಂಗಳ, ನಮ್ಮ ಅಂಗಳ, ನಮ್ಮ ಮನಸ್ಸು ಮನೆ ಅಂಗಳ ಸ್ವಚ್ಛ ಆದ್ರೆ ನಮ್ಮ ದಾರಿ ಸ್ವಚ್ಛ ದಾರಿ. ನಮ್ಮ ದಾರಿ, ನಮ್ಮ ದಾರಿ, ನಮ್ಮ ಮನಸ್ಸು ಮನೆ ಅಂಗಳ ದಾರಿ ಸ್ವಚ್ಛ ಆದ್ರೆ ನಮ್ಮ ರಸ್ತೆ ಸ್ವಚ್ಛ ರಸ್ತೆ. ನಮ್ಮ ರಸ್ತೆ, ನಮ್ಮ ರಸ್ತೆ, ನಮ್ಮ ಮನಸ್ಸು ಮನೆ ಅಂಗಳ ದಾರಿ ದಾರಿ ರಸ್ತೆ ಸ್ವಚ್ಛ ಆದ್ರೆ ನಮ್ಮ ಚರಂಡಿ ಸ್ವಚ್ಛ ಚರಂಡಿ. ನಮ್ಮ ಚರಂಡಿ, ನಮ್ಮ ಚರಂಡಿ, ನಮ್ಮ ಮನಸ್ಸು ಮನೆ ಅಂಗಳ ರಸ್ತೆ ಚರಂಡಿ ಸ್ವಚ್ಛ ಆದ್ರೆ ನಮ್ಮ ತೋಡು ಸ್ವಚ್ಛ ತೋಡು. ನಮ್ಮ ತೋಡು, ನಮ್ಮ ತೋಡು, ನಮ್ಮ ಮನಸ್ಸು ಮನೆ ಅಂಗಳ ರಸ್ತೆ ದಾರಿ ಚರಂಡಿ ತೋಡು ಸ್ವಚ್ಛ ಆದ್ರೆ ನಮ್ಮ ಗ್ರಾಮ, ನಮ್ಮ ಗ್ರಾಮ, ನಮ್ಮ ಗ್ರಾಮ, ನಮ್ಮ ಗ್ರಾಮ. ಸದ್ಯಕ್ಕೆ ಇಲ್ಲಿ ನಿಲ್ಲಿಸಿ, ಇದು ಒಂದು ಯುದ್ಧ ಇಲ್ಲಿಯವರೆಗೆ ಉಂಟು. ನಮ್ಮ ಗ್ರಾಮ ಸ್ವಚ್ಛ ಆಗುವವರೆಗೆ ಕಸದ ವಿರುದ್ಧ ನಿರಂತರ ಹೋರಾಟ, 90 ದಿವಸದ ಹೋರಾಟ. ಅದು ಆದ ಮೇಲೆ ನಾವು ಮುಂದೆ ಬೇರೆಯವರಿಗೆ ಬೆಂಬಲ ಕೊಡ್ಲಿಕ್ಕುಂಟು. ನಮ್ಮ ತಾಲೂಕು ಸ್ವಚ್ಛ ತಾಲೂಕು, ನಮ್ಮ ಜಿಲ್ಲೆ ಸ್ವಚ್ಛ ಜಿಲ್ಲೆ, ನಮ್ಮ ರಾಜ್ಯ ಸ್ವಚ್ಛ ರಾಜ್ಯ, ನಮ್ಮ ದೇಶ ಸ್ವಚ್ಛ ದೇಶ, ನಮ್ಮ ವಿಶ್ವ ಸ್ವಚ್ಛ ವಿಶ್ವ. ಈಗ ಮೊದಲು ನಮ್ಮ ಗ್ರಾಮಕ್ಕೆ ಸಂಪೂರ್ಣ ಸ್ವಚ್ಛ ಗ್ರಾಮ ಮಾಡಿದರೆ, 90 ದಿವಸದಲ್ಲಿ 100ಕ್ಕೆ 100 ಕಸಮುಕ್ತ ಗ್ರಾಮ ಸ್ವಚ್ಛ ಗ್ರಾಮ ಮಾಡಿದರೆ ನಮ್ಮ ರಾಜ್ಯ, ನಮ್ಮ ದೇಶ, ನಮ್ಮ ವಿಶ್ವ ನರಿಂಗಾನವನ್ನು ನೋಡುತ್ತದೆ. ನೆತ್ತಿಲ ಪದವು ಕಲ್ಲರ ಕೋಡಿಯನ್ನು ನೋಡುತ್ತದೆ. ತಿಳಿದುಕೊಳ್ಳಿ, ಸುಮಾರು 15 ವರ್ಷಗಳ ಹಿಂದೆ ನಾವು ಒಂದು ಗ್ರಾಮ, ಇರೋ ಗ್ರಾಮದಲ್ಲಿ ಟಾಯ್ಲೆಟ್ ಕಟ್ಟುವ ಕೆಲಸ ಮಾಡ್ತಾ ಮಾಡ್ತಾ ಹೋದವು. 3-4 ತಿಂಗಳಲ್ಲಿ ಮನೆ ಮನೆಗೆ ಟಾಯ್ಲೆಟ್ ಕಟ್ಟಿ ಆಯಿತು. ಆ ಇರೋ ಗ್ರಾಮ ನೋಡಲಿಕ್ಕೆ 7 ದೇಶದವರು ಬಂದರು. ಇರಾ ಗ್ರಾಮದ ವಿಷಯ ವಿಶ್ವ ಸಂಸ್ಥೆಯಲ್ಲಿ ಪ್ರಸ್ತಾಪ ಆಯಿತು. ಇರಾ ಗ್ರಾಮದಲ್ಲಿ ನಾವು ಮಾಡಿದ ಕೆಲಸಕ್ಕೆ ನಮಗೆ ಇಸ್ಲಾಮಾಬಾದ್ ಪಾಕಿಸ್ತಾನಕ್ಕೆ ದೊಡ್ಡ ಮೀಟಿಂಗಿಗೆ ಹೋಗಲಿಕ್ಕೆ ಅವಕಾಶ ಬಂತು ಸ್ನೇಹಿತರೆ. ಅದಕ್ಕಾಗಿ ಸ್ವಚ್ಛತೆಯ ಕೆಲಸ ಮಾಡುವವರು
ಹೀರೋಗಳ ನಾಯಕರಾಗ್ತಾರೆ. ಸ್ವಚ್ಛತೆಗೆ ಕರೆ ನೀನಾಗು ದೊರೆ, ಸ್ವಚ್ಛತೆಗೆ ಕರೆ ನೀನಾಗು ದೊರೆ, ಸ್ವಚ್ಛತೆಗೆ ಕರೆ. ದೊರೆ ಅಂದರೆ ಲೀಡರು, ನಾಯಕ, ಮುಂಚೂಣಿಯಲ್ಲಿರುವವರು. ಈ ಮುಂಚೂಣಿಯಲ್ಲಿ ನಿಲ್ಲಕ್ಕೆ ನಿಮಗೆ ಶಕ್ತಿ ಬರಬೇಕು ಅಂದರೆ ಸ್ವಚ್ಛತೆ ಕಾರ್ಯ ಮಾಡಿ. ಸ್ವಚ್ಛತೆ ಕಾರ್ಯ ಚಿಕ್ಕ ಕಾರ್ಯ ಅಲ್ಲ, ದೊಡ್ಡ ಕಾರ್ಯ. ಸ್ವಚ್ಛತೆ ಅಂದರೆ ಆರೋಗ್ಯ, ಸ್ವಚ್ಛತೆ ಅಂದರೆ ಅಭಿವೃದ್ಧಿ, ಸ್ವಚ್ಛತೆ ಅಂದರೆ ಸಮೃದ್ಧಿ. ಭಾಷಣ ಮಾಡಲಿಕ್ಕೆ ಹೋಗುದಿಲ್ಲ. ಕೊನೆಗೆ ಸೀನಿಯರ್ ಸರ್ ಅವರು ಚೆನ್ನಾಗಿ ಹೇಳಿದ್ರಲ್ಲ, 10 ಜನ ಸ್ವಚ್ಛತಾ ರಾಯಭಾರಿಗಳನ್ನು ಗುರುತಿಸಿದ್ದಾರೆ, ರಾಯಭಾರಿಗಳು. ಈಗ ಅವ್ರು ಹೇಳಿದಾಗ ದೊಡ್ಡ ಹೋರಾಟ ಇದು. ನಮ್ಮ ದೇಶವನ್ನು ಯಾರು ಕಾಯ್ತಾರೆ? ದೇಶವನ್ನು ಯಾರು ಕಾಯ್ತಾರೆ? ಸೈನಿಕರು. ನಾವು ನಮ್ಮ ಸೈನಿಕರು ಕಾಯ್ತಾರೆ, ಯೋಧರು ಕಾಯ್ತಾರಲ್ಲ. ಯಾಕೆ ಕಾಯುವುದವರು? ಯೋಧರು ಏನು ಮಾಡ್ತಾರೆ? ನಮ್ಮ ದೇಶಕ್ಕೆ ಹೊರಗಿನ ಶತ್ರುಗಳು ಬರುವಾಗೆ ಕಾಯ್ತಾರೆ, ಸರಿ ತಾನೆ? ಈಗ ಮಾತನಾಡಬೇಕು. ಈಗ ನಮ್ಮ ದೇಶದ ಒಳಗಿನ ಶತ್ರು ಯಾವುದು? ಈಗ ಜನರನ್ನು ನಾಶ ಮಾಡುವ ಶತ್ರು ಯಾವುದು? ಇಲ್ಲಿ ಪ್ಲಾಸ್ಟಿಕ್, ಕಸ, ನಮ್ಮ ಸ್ವಚ್ಛತೆ. ಇದಕ್ಕೆ ನಮಗೆ ವಾರಿಯರ್ಸ್ ಬೇಕು, ಯೋಧರು. ಇದಕ್ಕೆ ವಾರಿಯರ್ಸ್ ಯಾರು ಆಗಬೇಕು? ನೀವು ಆಗಬೇಕು. ಯಾಕೆಂದರೆ ಈಗ ನಿಮ್ಮ ಹಿರಿಯರು ನಾವೆಲ್ಲ ಈ ಭೂಮಿಯನ್ನು ಹಾಳು ಮಾಡಿಬಿಟ್ಟಿದ್ದೇವೆ. ಈಗ ನಿಮಗೆ ಮುಂದಕ್ಕೆ ಒಳ್ಳೆ ಭೂಮಿ ಬೇಕಾ ಬೇಡವಾ? ಒಳ್ಳೆ ಜೀವನ ಬೇಕಾ ಬೇಡವಾ? ನಿಮ್ಮ ಒಳ್ಳೆ ಜೀವನ ಬೇಕಿದ್ರೆ ನಾವು ಸ್ವಚ್ಛತಾ ಏನಾಗಬೇಕು? ವಾರಿಯರ್ಸ್, ಸೇನಾನಿಗಳು. ಸ್ವಚ್ಛತಾ ವಾರಿಯರ್ಸ್, ಸ್ಯಾನಿಟೇಷನ್ ವಾರಿಯರ್ಸ್. ಏನು ಹೇಳಿ? ಸ್ವಚ್ಛತಾ ಯೋಧರು, ಸ್ವಚ್ಛತಾ ಸೇನಾನಿಗಳು. ಏನು ಹೇಳಿ? ಯಾರೆಲ್ಲ ಸ್ವಚ್ಛತಾ ಸೇನಾನಿಗಳಾಗ್ತೀರಿ? ಕೈ ಎತ್ತಿ. ಸ್ವಚ್ಛತಾ ಸೇನಾನಿಗಳು. ಇದು ಯಾಕೆಂದ್ರೆ ನಮ್ಮ ಗ್ರಾಮವನ್ನು ದೊಡ್ಡವರು ಸ್ವಚ್ಛವಾಗಿ ಇಡ್ಲಿಕ್ಕೆ ಸಹಕರಿಸ್ತಾ ಇಲ್ಲ, ಗೊತ್ತಲ್ಲ? ನಮ್ಮ ಇಡೀ ಗ್ರಾಮ ಹೇಗಿದೆ? ಈಗ ಸರ್ ಹೇಳಿದ್ರಲ್ಲ, ನಮ್ಮ ನದಿ, ನಮ್ಮ ತೋಡು ಎಲ್ಲ ಕಸ ಮುಕ್ತವಾಗಿದೆ. ಇದನ್ನು ಕಸ ಕಡಿಮೆ ಮಾಡಬೇಕಾದ್ರೆ ನಾವೇನಾಗಬೇಕು? ಸ್ವಚ್ಛತಾ ಸೇನಾನಿಗಳಾಗಿ ಕಸ ಹಾಕುವವರನ್ನು ಗುರುತಿಸಿ ಹಾಕಬೇಡಿ ಅಂತ ಹೇಳ್ತೀರಾ? ಯಾರ್ಯಾರು ಹೇಳ್ತಾರೆ? ಕೈ ಎತ್ತಿ. ನಾವು ಹೇಳ್ತೇವೆ ಅಂತ. ಸ್ವಚ್ಛತಾ ಸೇನೆ ನಾವು ಕಸ ಹಾಕ್ಲಿಕ್ಕೆ ಬಿಡುವುದಿಲ್ಲ. ಹೇಳಿ, ಕಸ ಹಾಕ್ಲಿಕ್ಕೆ ಬಿಡುವುದಿಲ್ಲ. ಯಾರಾದ್ರೂ ಕಸ ಹಾಕಿದ್ರೆ ಹೇಳ್ತೀರಾ ನೀವು? ಕಸ ಹಾಕಬೇಡಿ ಅಂತ ಹೇಳ್ತೀರಾ? ವೆರಿ ಗುಡ್. ಇಲ್ಲಿ ಭಾಳ ನಮ್ಮ ಆರೋಗ್ಯ ಮಂತ್ರಿ ಭಾಳ ಸ್ಟ್ರಾಂಗ್ ಆಗಿ ಹೇಳ್ತಾರೆ. ಈಗ ಈ ಸೇನಾನಿಗಳು ಮತ್ತು ಸ್ವಚ್ಛತಾ ರಾಯಭಾರಿಗಳು ಸೇರಿ ನಮ್ಮ ಮುಂದಿನ ಒಂದು ಪೀಳಿಗೆಯನ್ನು ಉಳಿಸಲಿಕ್ಕೆ ನೀವು ಸಹಕರಿಸಬೇಕು, ಅಷ್ಟೇ ಕೇಳಿಕೊಳ್ತೇನೆ. ನಮಸ್ಕಾರ. ಎಲ್ಲರಿಗೂ ಬೆಳಗಿನ ಶುಭ ವಂದನೆಗಳು. ನರಿಂಗಾನ ಗ್ರಾಮ ಪಂಚಾಯತ್ ಆಯೋಜಿಸಿರುವಂತಹ ಈ ಸ್ವಚ್ಛತಾ ಅಭಿಯಾನಕ್ಕೆ ನಾನು ಶುಭವನ್ನು ಕೋರ್ತೇನೆ. ಈ 90 ದಿನಗಳ ಕಾರ್ಯಕ್ರಮ ಏನಿದೆ ಅದು ಒಳ್ಳೆ ಯಶಸ್ವಿಯಾಗಲಿ. ಅದು ಕೇವಲ 90 ದಿನಕ್ಕೆ ಮೀಸಲಾಗದೆ ನಿರಂತರವಾಗಿ ಪ್ರತಿ ದಿನವೂ ಶುಕ್ರವಾರ ಆಗಲಿ ಆ ಕಸ ವಿಂಗಡಣೆ ಏನಿರ್ಬೋದು, ಅಥವಾ ನಿರ್ಮಲ ಗ್ರಾಮದ ಕನಸು ಏನಿರ್ಬೋದು, ಆರೋಗ್ಯವೇ ಭಾಗ್ಯ ಇರ್ಬೋದು, ಅದು ನಿರಂತರವಾಗಿ ಮುಂದುವರಿಯಲಿ, ಪೀಳಿಗೆಯಿಂದ ಪೀಳಿಗೆಗೆ ಹೋಗಲಿ. ಈ ನಮ್ಮ ನರಿಂಗಾನ ಗ್ರಾಮವು ಮಾದರಿ ಗ್ರಾಮವಾಗಲಿ ಅಂತೇಳಿ ಈ ಅಭಿಯಾನಕ್ಕೆ ಮಕ್ಕಳೊಂದಿಗೆ ನಾನು ಕೈ ಜೋಡಿಸ್ತೇನೆ ಮತ್ತು ಇದಕ್ಕೆ ಶುಭವನ್ನು ಕೋರ್ತೇನೆ. ವಂದನೆಗಳು. ಎಲ್ಲರಿಗೂ ಶುಭ ವಂದನೆಗಳು. ಈ ದಿನ ನಮ್ಮ ಕಲ್ಲರಕೋಡಿ ಶಾಲೆಯಲ್ಲಿ ಸ್ವಚ್ಛ ಮನೆ ಅಭಿಯಾನ, ಮಾದರಿ ಗ್ರಾಮ ಅಭಿಯಾನ ಎನ್ನುವಂತಹ ಒಂದು ಕಸದಿಂದ ಗ್ರಾಮವನ್ನು ಮುಕ್ತ ಮಾಡುವಂತಹ ಒಂದು ಯೋಜನೆಗೆ ಚಾಲನೆಯನ್ನು ನೀಡಲಾಗಿದೆ. ಇದು ಮಕ್ಕಳಿಂದ ಇಡೀ ಸಮಾಜಕ್ಕೆ ಈ ಸಂದೇಶ ಹೋಗುವಂಥದ್ದಾಗಿದೆ. ಇದರಿಂದ ನಾವೆಲ್ಲರೂ ಕೂಡ ಇದಕ್ಕೆ ಕೈ ಜೋಡಿಸಿ ಈ ಕಾರ್ಯಕ್ರಮ ಯಶಸ್ವಿಯಾಗಲು ಸಹಕರಿಸಬೇಕಂತ ಹೇಳಿಬಿಟ್ಟು ನಾನು ಎಲ್ಲರ ಪರವಾಗಿ ಕೇಳ್ಕೊಳ್ತಾ ಇದ್ದೇನೆ. ಈ ಕಾರ್ಯಕ್ರಮಕ್ಕೆ ಕೂಡ ಶುಭವನ್ನು ಹಾರೈಸ್ತೇನೆ. ಆತ್ಮೀಯರೇ, ಕೇವಲ 90 ದಿನಗಳಲ್ಲಿ ನರಿಂಗಾನ ಗ್ರಾಮ ಪಂಚಾಯತನ್ನು ಗ್ರಾಮವನ್ನು ಸ್ವಚ್ಛವನ್ನಾಗಿಸುವಂತಹ ಒಂದು ಉನ್ನತವಾದಂತಹ ಒಂದು ಸಾಧನೆಗೆ ನಾವು ಹೆಜ್ಜೆ ಇಟ್ಟಿದ್ದೇವೆ. ಇಂದಿನ ಈ ಕಾರ್ಯಕ್ರಮ ಇವತ್ತು ನಮ್ಮ ಕಲ್ಲರಕೋಡಿಯಲ್ಲಿ ಅಂದರೆ 1ನೇ ವಾರ್ಡ್ನಲ್ಲಿ ಸ್ವಚ್ಛತಾ ಅಭಿಯಾನದ ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ. ಇಂದಿನ ಕಾರ್ಯಕ್ರಮಕ್ಕೆ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟಂತಹ ಪಂಚಾಯತ್ನ ಉಪಾಧ್ಯಕ್ಷರಿಗೆ ತುಂಬ ಹೃದಯದ ಧನ್ಯವಾದಗಳು. ಹಾಗೆಯೇ ಉಪಸ್ಥಿತರಿರುವಂತಹ ಗ್ರಾಮ ಪಂಚಾಯತ್ ಸದಸ್ಯರಾಗಿರುವ ಶ್ರೀಯುತ ಅಬ್ದುಲ್ ರಹಿಮಾನ್ ಇವರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ಹಾಗೆಯೇ ಉಪಸ್ಥಿತರಿರುವಂತಹ ಜನಶಿಕ್ಷಣ ಟ್ರಸ್ಟಿನ ನಿರ್ದೇಶಕರಾಗಿರುವ ಶ್ರೀಯುತ ಶೀನಾ ಶೆಟ್ಟಿ ಇವರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ಹಾಗೆಯೇ ಜನಶಿಕ್ಷಣ ಟ್ರಸ್ಟಿನ ಇನ್ನೋರ್ವರು ನಮ್ಮ ಜೊತೆಗಿದ್ದಾರೆ, ಶ್ರೀಯುತ ಕೃಷ್ಣ ಮೂಲ್ಯ ಇವರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ಹಾಗೆಯೇ ಉಪಸ್ಥಿತರಿರುವಂತಹ ಈ ಗ್ರಾಮದ ಗ್ರಾಮಸ್ಥರಿಗೆ, ಹಾಗೆಯೇ ಇಂದಿನ ಸ್ವಚ್ಛ ಗ್ರಾಮದ ಕನಸನ್ನು ನನಸಾಗಿಸುವಂತಹ ಈ ಶಾಲೆಯ ಎಲ್ಲ ವಿದ್ಯಾರ್ಥಿಗಳಿಗೆ ತುಂಬ ಹೃದಯದ ಧನ್ಯವಾದಗಳು. ಹಾಗೆಯೇ ಉಪಸ್ಥಿತರಿರುವಂತಹ
ಈ ಶಾಲೆಯ ಎಲ್ಲ ಅಧ್ಯಾಪಕ ವೃಂದದವರಿಗೆ ಕೂಡ ತುಂಬ ಹೃದಯದ ಧನ್ಯವಾದಗಳು.